ನಾವು ಆಗಾಗ ಕೇಳುತ್ತಿರುತ್ತೇವೆ, ಆತ್ಮಕ್ಕೆ ಎಂದು ಸಾವಿಲ್ಲವೆಂದು. ಆತ್ಮ ಯಾವುದೋ ಒಂದಲ್ಲ ಇನ್ನೊಂದು ರೂಪದಲ್ಲಿ ಅವತಾರವನ್ನ ತಾಳಿ ಪುನರ್ಜನ್ಮವನ್ನ ಪಡೆಯುತ್ತದೆ. ಆದರೆ ಹಿಂದೂ ಪುರಾಣದ ಪ್ರಕಾರ ಕೆಲವರು ಅದೇ ಅವತಾರದಲ್ಲಿ ಅನೇಕ ವರ್ಷಗಳವರೆಗೂ ಕೂಡ ಬದುಕುತ್ತಾರೆ ಎನ್ನುವ ನಂಬಿಕೆ ಈಗಲೂ ಇದೆ. ಅವರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ. ಅಂತಹ ಚಿರಂಜೀವಿಗಳಲ್ಲಿ ಈಗಲೂ ಸಹ ಜೀವಂತ ಇರುವ ಭಗವಂತನೇ ಆ ಹನುಮಂತ, ಆ ಆಂಜನೇಯ. ನೀವು ರಾಮನ ಅಂತ್ಯದ ಬಗ್ಗೆ ಕೇಳಿರಬಹುದು, ನೀವು ಕೃಷ್ಣನ ಅಂತ್ಯದ ಬಗ್ಗೆ ಕೇಳಿರಬಹುದು. ಹೌದು, ಆ ದೇವರು ಯಾವಾಗ ಮಾನವ ಅವತಾರವನ್ನು ಪಡೆದು ಭೂಮಿಗೆ ಬರುತ್ತಾನೋ ಅಂತ ಅವತಾರಗಳು ಅಂತ್ಯ ಇದ್ದೇ ಇರುತ್ತದೆ. ಆದರೆ ಯಾವತ್ತಾದರೂ ನೀವು ಆಂಜನೇಯ, ಹನುಮಂತನ ಅಂತ್ಯದ ಬಗ್ಗೆ ಎಲ್ಲಾದರೂ ಕೇಳಿದ್ದೀರಾ? ಕೇಳಲು ಸಾಧ್ಯವೇ ಇಲ್ಲ. ಕಾರಣ ಆ ಆಂಜನೇಯ ಈಗಲೂ ಈ ಭೂಮಿಯ ಮೇಲೆ ಓಡಾಡಿಕೊಂಡು ಇದ್ದಾನೆ, ನಮ್ಮ ಸುತ್ತಮುತ್ತಲೂ ಇದ್ದಾನೆ. ಹೌದು, ಆ ಆಂಜನೇಯ ಈಗಲೂ ಈ ಭೂಮಿ ಮೇಲೆ ಜೀವಂತವಿದ್ದಾನೆ ಅನ್ನುವುದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮಲ್ಲಿವೆ. ಬನ್ನಿ, ಆ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹನುಮಂತನ ಗುಡಿ ಇಲ್ಲದ ಊರುಗಳನ್ನ ನಮ್ಮ ದೇಶದಲ್ಲಿ ಕಾಣುವುದು ಕಷ್ಟ. ಊರಿನಲ್ಲಿ ಹನುಮಂತನಿದ್ದರೆ ನಾವು ಹೆದರುವುದಿಲ್ಲ, ಅವನು ನಮ್ಮನ್ನು ಕಾಪಾಡುತ್ತಾನೆ ಎನ್ನುವುದು ನಮ್ಮ ಜನರ ಬಲವಾದ ನಂಬಿಕೆ ಇದೆ. ಹನುಮನಿಲ್ಲದ ಹಳ್ಳಿಯೇ ಇಲ್ಲ, ಗಣಪನಿಲ್ಲದ ಗ್ರಾಮವೇ ಇಲ್ಲ ಎಂಬ ಮಾತು ಪ್ರಚಲಿತವಾಗಿದೆ. ದಂತಕಥೆಯ ಪ್ರಕಾರ ಹನುಮಂತನು ಅಮರತ್ವವನ್ನು ಪಡೆದಿದ್ದಾನೆ. ಯಾಕಂದ್ರೆ ಅವನು ಈ ಭೂಮಿ ಮೇಲೆ ಎಲ್ಲಿಯವರೆಗೆ ರಾಮನ ಭಕ್ತರು ಇರುತ್ತಾರೋ, ರಾಮನ ಕಥೆಗಳು ಜನಗಳ ಮನಸ್ಸಿನಲ್ಲಿ ಇರುತ್ತವೆಯೋ ಮತ್ತು ರಾಮನ ಹೆಸರನ್ನು ಜಪಿಸುತ್ತಾರೋ ಅಲ್ಲಿಯವರೆಗೆ ಹನುಮಂತನು ಈ ಭೂಮಿಯ ಮೇಲೆ ಜೀವಂತವಾಗಿ ಇರುತ್ತಾನೆ ಎನ್ನುವ ನಂಬಿಕೆ ಇದೆ. ಆಂಜನೇಯ ಆಂಜನದೇವಿ ಮತ್ತು ವಾನರ ಶ್ರೇಷ್ಠ ಕೇಸರಿಯ ಪುತ್ರ. ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನು. ಹುಟ್ಟಿನಿಂದಲೇ ಅಪ್ರತಿಮ ಶಕ್ತಿವಂತ. ಹುಟ್ಟುತ್ತಿದ್ದ ಹಾಗೆಯೇ ಸೂರ್ಯನನ್ನು ನೋಡುತ್ತಾನೆ. ಹಣ್ಣೆಂದು ಭ್ರಮಿಸಿ ಅವನನ್ನು ಹಿಡಿಯಬೇಕೆಂದು ಆಕಾಶಕ್ಕೆ ಹಾರುತ್ತಾನೆ. ಅವನ ಶಕ್ತಿಗೆ ಹೆದರಿದ ಇಂದ್ರನು ಅವನನ್ನು ನಿಗ್ರಹಿಸಬೇಕೆಂದು ವಜ್ರಾಯುಧವನ್ನ ಪ್ರಯೋಗಿಸುತ್ತಾನೆ. ಹೀಗಾಗಿ ಆ ವಜ್ರಾಯುಧ ಅವನ ಮುಖಕ್ಕೆ ಬಿದ್ದಾಗ ಹನುಮಂತ ಮೂರ್ಛೆಗೆ ಹೋಗುತ್ತಾನೆ. ಅವನ ಕೆನ್ನೆಯು ವಜ್ರಾಯುಧದ ಹೊಡೆತೆಯಿಂದ ಊದಿಕೊಳ್ಳುತ್ತದೆ. ಹೀಗಾಗಿ ಅವನನ್ನ ಹನುಮಂತ ಎಂದು ಕರೆಯುತ್ತಾರೆ. ಮಗನ ಮೇಲೆ ನಡೆದ ಹಲ್ಲೆಯಿಂದ ವಾಯುದೇವನಿಗೆ ಕೋಪ ಬರುತ್ತದೆ. ಅವನು ಭೂಮಿಯ ಮೇಲಿನ ಚಲನೆಯನ್ನು ನಿಲ್ಲಿಸುತ್ತಾನೆ. ಲೋಕವೇ ಸ್ತಬ್ಧವಾಗಿ ಹೋಗುತ್ತದೆ. ಚರಾಚರ ಪ್ರಾಣಿಗಳು ವಾಯುವಿಲ್ಲದೆ ಜೀವನವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಆಗ ಬ್ರಹ್ಮನು ವಾಯುವನ್ನ ಸಮಾಧಾನ ಪಡಿಸುತ್ತಾನೆ. ದೇವನ ದೇವತೆಗಳು ಆಂಜನೇಯನಿಗೆ ವರವನ್ನು ನೀಡುತ್ತಾರೆ. ಅಂದಿನಿಂದ ಅವನು ಮಹಾವೀರನಾಗುತ್ತಾನೆ ಹಾಗೂ ಚಿರಂಜೀವಿಯಾಗುತ್ತಾನೆ. ಬಲವು ಬುದ್ಧಿಯು ಅವನ ಸ್ವತ್ತುಗಳಾಗುತ್ತವೆ. ರಾಮಾಯಣದಲ್ಲಿ ಹನುಮಂತ ನೆಲೆ ನಿಂತ ತಾಣವೇ ಕಿಷ್ಕಿಂಧೆ. ಇದು ನಮ್ಮ ಕರ್ನಾಟಕದ ಹಂಪೆಯ ಪ್ರದೇಶದಲ್ಲಿರುವ ಒಂದು ಪ್ರದೇಶವಾಗಿದೆ. ಹೀಗಾಗಿ ಕರ್ನಾಟಕಕ್ಕೂ ಹನುಮಂತನಿಗೂ ವಿಶೇಷ ಬಾಂಧವ್ಯ ಇದೆ. ಹೌದು, ಆಂಜನೇಯ ಹುಟ್ಟಿದ್ದೇ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ. ಈಗಲೂ ಕೂಡ ಇಲ್ಲಿ ಆಂಜನೇಯ ತನ್ನ ಹುಟ್ಟುಹಬ್ಬದ ದಿನ ಅಂದರೆ ಹನುಮ ಜಯಂತಿಯಂದು ರಾತ್ರಿಯ ಸಮಯದಲ್ಲಿ ಭೇಟಿ ಕೊಡುತ್ತಾನೆ ಅನ್ನುವ ನಂಬಿಕೆ ಸಾವಿರಾರು ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ. ಇದೇ ಕಾರಣ ಆಂಜನೇಯನ ಭಕ್ತರು ಇಲ್ಲಿ ಪೂರ್ತಿ ರಾತ್ರಿ ಜಾಗರಣೆ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ ಹಾಗೂ ಆಂಜನೇಯನ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಹನುಮಂತನ ಹೆಜ್ಜೆ ಗುರುತುಗಳನ್ನು ನಾವು ಭಾರತದೆಲ್ಲೆಡೆ ಅನೇಕ ಕಡೆಯಲ್ಲಿ ಕಾಣಬಹುದಾಗಿದೆ. ಇವುಗಳನ್ನು ಕಂಡು ಹಿಡಿದು ಅವುಗಳನ್ನ ಪವಿತ್ರ ಸ್ಥಳಗಳೆಂದು ಕೂಡ ಪರಿಗಣಿಸಲಾಗಿದೆ ಹಾಗೂ ಭಕ್ತರು ಅವುಗಳನ್ನ ಪೂಜಿಸುತ್ತಾರೆ. ಈ ಹೆಜ್ಜೆ ಗುರುತುಗಳು ಕಾರಣ ಹನುಮಂತನು ಈಗಲೂ ಜೀವಂತವಾಗಿದ್ದಾನೆ, ಈ ಭೂಮಿ ಮೇಲೆ ಇದ್ದಾನೆ ಎನ್ನುವ ನಂಬಿಕೆ ಇದೆ. ಶಿಮ್ಲಾದಲ್ಲಿರುವ ಜಾಕು ದೇವಾಲಯದಲ್ಲಿ ಹನುಮಂತನು ಈಗಲೂ ಕೂಡ ವಾಸಿಸುತ್ತಿದ್ದಾನೆ ಅನ್ನುವ ನಂಬಿಕೆ ಇದೆ. ಯಾಕಂದರೆ ಹಿಂದೆ ಸಂಜೀವಿನಿ ಪರ್ವತವನ್ನು ತರಲು ಬಂದಾಗ ಇದೇ ಜಾಗದಲ್ಲಿ ಹಿಂದೆ ಹನುಮಂತನು ಕೆಲಕಾಲ ವಿಶ್ರಾಂತಿ ಕೂಡ ಪಡೆದಿದ್ದನು. ಅಂದಿನಿಂದ ಈ ಪ್ರದೇಶ ಅವನಿಗೆ ಅಚ್ಚುಮೆಚ್ಚಿನ ಪ್ರದೇಶವಾಗಿದೆ. ಹೀಗಾಗಿಯೇ ಇಲ್ಲಿ ನೀವು ಅದ್ಭುತವಾದಂತಹ
ಆಂಜನೇಯನ ಪ್ರತಿಮೆಯನ್ನು ಕೂಡ ಕಾಣಬಹುದು. ಹಾಗೆಯೇ ಲಂಕೆಯಲ್ಲೂ ಕೂಡ ಆಂಜನೇಯನ ಹೆಜ್ಜೆ ಗುರುತುಗಳನ್ನು ಅಲ್ಲಿನ ಸರ್ಕಾರ ಪತ್ತೆ ಹಚ್ಚಿದೆ. ಅಷ್ಟೇ ಅಲ್ಲದೆ ಆ ಹೆಜ್ಜೆ ಗುರುತುಗಳ ಮೇಲೆ ಗಂಧವನ್ನ ಲೇಪಿಸಿ ಅಲ್ಲಿನ ಜನರು ಅವುಗಳನ್ನು ಪೂಜೆ ಮಾಡುತ್ತಾರೆ. ಶ್ರೀಲಂಕೆಯಲ್ಲಿ ಈ ಜಾಗವನ್ನ ರಾಮಬೋಡ ಎಂದು ಕರೆಯುತ್ತಾರೆ. ಕಲಿಯುಗದಲ್ಲಿಯೂ ರಾಮನ ದರ್ಶನವನ್ನು ಪಡೆದಂತಹ ಹಲವಾರು ನಿದರ್ಶನಗಳನ್ನು ನಾವು ಕಾಣಬಹುದು. ಹೌದು, ದೊಡ್ಡ ದೊಡ್ಡ ಪಂಡಿತರು, ಮಹಾನ್ ವ್ಯಕ್ತಿಗಳು ಆಂಜನೇಯನ ದರ್ಶನ ಪಡೆದಿದ್ದಾರೆ ಎನ್ನುವ ನಂಬಿಕೆ ಇದೆ. ಆದರೆ ಕೆಲವೊಬ್ಬರಿಗೆ ಇದು ಭ್ರಮೆ ಇರಬೇಕೆಂದು ಊಹಿಸುತ್ತಾರೆ. ಆದರೆ ಇದು ಸತ್ಯ ಸ್ನೇಹಿತರೆ. ದ್ವೈತ ಮತದ ಸಂಸ್ಥಾಪಕರು ಮತ್ತು ತತ್ವಜ್ಞಾನಿಗಳು ಆದಂತಹ ಮಧ್ವಾಚಾರ್ಯರು ಆಂಜನೇಯನ ದರ್ಶನವನ್ನ ಸಹ್ಯಾದ್ರಿಯ ಬೆಟ್ಟಗಳಲ್ಲಿ ಆಗಾಗ ಮಾಡುತ್ತಿದ್ದರು ಎನ್ನುವ ನಂಬಿಕೆ ಇದೆ. ಆ ಒಂದು ಶಕ್ತಿಯಿಂದಲೇ ಅವರು ಅಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳಾಗಿದ್ದರು. ಹಾಗೆಯೇ ಭಗವಂತನಾದ ಹನುಮಂತನನ್ನು ತುಳಸಿದಾಸರು ಕೂಡ ಭೇಟಿಯಾಗಿದ್ದಾರೆ. ಆದ್ದರಿಂದಲೇ ಹನುಮಂತನ ಸ್ಫೂರ್ತಿಯಿಂದ ತುಳಸಿದಾಸರು ರಾಮಾಯಣವನ್ನ ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ರಾಮದಾಸರು ಮತ್ತು ಶ್ರೀ ಸತ್ಯ ಸಾಯಿಬಾಬಾ ಇವರೆಲ್ಲರೂ ಹನುಮಂತನ ದರ್ಶನ ಭಾಗ್ಯ ದೊರೆತಿದೆ ಎನ್ನುವ ನಂಬಿಕೆ ಇದೆ. ಒಮ್ಮೆ ಒಂದು ದಿನ ಕುತೂಹಲದಿಂದ ಹನುಮಂತನು ಸೀತಾಮಾತೆಯ ಬಳಿ, ಮಾತೆ, ನೀವು ಹಣೆಗೆ ಕುಂಕುಮ ಹಾಗೂ ಸಿಂಧೂರವನ್ನ ಯಾಕೆ ಇಟ್ಟುಕೊಳ್ಳುತ್ತೀರಾ ಎಂದು ಕೇಳುತ್ತಾನೆ. ಆಗ ಸೀತೆಯು ತನ್ನ ಗಂಡ ಅಂದರೆ ನಿಮ್ಮ ಯಜಮಾನರ ಆಯಸ್ಸು ಹೆಚ್ಚಾಗಲೆಂದು ಪ್ರತ್ಯುತ್ತರವನ್ನ ನೀಡುತ್ತಾಳೆ. ಇದರಿಂದ ಹನುಮಂತನು ಪ್ರಭಾವಿತನಾಗಿ ರಾಮನ ಮೇಲಿನ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ತನ್ನ ಸ್ವಾಮಿಗೆ ಸಂತೋಷ ಮತ್ತು ಆಯಸ್ಸು ಹೆಚ್ಚಾಗುತ್ತದೆ ಎಂದು ತಿಳಿದು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನ ಹಚ್ಚಿಕೊಳ್ಳುತ್ತಾನೆ. ಆದ್ದರಿಂದ ಇಂದಿಗೂ ಕೂಡ ಹನುಮಂತನ ವಿಗ್ರಹವನ್ನ ಸಿಂಧೂರಿನಿಂದ ಅಲಂಕರಿಸಲಾಗುತ್ತದೆ. ಯಾವಾಗ ಆಂಜನೇಯನ ಮೂರ್ತಿಗೆ ಸಿಂಧೂರವನ್ನ ಹಚ್ಚುತ್ತಾರೋ ಆ ದಿನ ತಪ್ಪದೆ ಆಂಜನೇಯ ಅಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಾನೆ ಎನ್ನುವ ವಾಡಿಕೆ ತುಂಬಾ ದಿನದಿಂದ ಚಾಲ್ತಿಯಲ್ಲಿದೆ. ಹನುಮಾನ್ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಆತನಿಗೆ ಮಕರಧ್ವಜ ಎನ್ನುವ ಮಗನಿದ್ದಾನೆ. ಮಕರಧ್ವಜನು ಮೀನಿನಿಂದ ಹುಟ್ಟಿದವನಾಗಿದ್ದಾನೆ. ಮಕರಧ್ವಜ ಹುಟ್ಟಿನ ಹಿಂದೆ ದಂತಕಥೆಯೇ ಇದೆ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ತನ್ನನ್ನು ತಣ್ಣಗಾಗಿಸಿಕೊಳ್ಳಲು ಸಮುದ್ರದಲ್ಲಿ ಸ್ನಾನ ಮಾಡುತ್ತಾನೆ. ಭಾರೀ ಉಷ್ಣತೆಯಿಂದ ಹನುಮಂತನ ಬೆವರಿನ ಹನಿಗಳು ದೈತ್ಯ ಮೀನಿನ ಬಾಯಿಗೆ ಸೇರುತ್ತವೆ. ಇದರಿಂದ ಹುಟ್ಟಿದವನೇ ಮಕರಧ್ವಜ. ಗುಜರಾತಿನ ದ್ವಾರಕಾದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಬೇಟ್ ದ್ವಾರಕ ದ್ವೀಪದಲ್ಲಿ ಹನುಮಾನ್ ದಂಡಿ ಎಂಬ ಒಂದು ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ ಆಂಜನೇಯನ ಪುತ್ರ ಮಕರಧ್ವಜ ಹಾಗೂ ಸ್ವತಃ ಆಂಜನೇಯ ಈಗಲೂ ಕೂಡ ಇಲ್ಲಿ ವಾಸವಾಗಿದ್ದಾರೆ ಎನ್ನುವ ಅಚಲ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಹಾಗೆಯೇ ರಾಜಸ್ಥಾನದ ದೌಸಾ ಜಿಲ್ಲೆಯಲ್ಲಿರುವ ಮೆಹಂದಿಪುರ ಬಾಲಾಜಿ ದೇವಸ್ಥಾನವು ಪವಾಡಗಳನ್ನು ಸೃಷ್ಟಿಸುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ ಹನುಮಂತನು ಮಗುವಿನ ರೂಪದಲ್ಲಿ ಅಂದರೆ ಬಾಲ ಹನುಮಂತನ ರೂಪದಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ಇಲ್ಲಿ ಹನುಮಂತನನ್ನ ಬಾಲಾಜಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹನುಮಂತನು ಸ್ವತಃ ಕಾಣಿಸಿಕೊಂಡಿದ್ದಾನೆ ಎನ್ನುವ ನಂಬಿಕೆ ಇದೆ. ಈ ದೇವಾಲಯವು ರಾಜಸ್ಥಾನದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಗುರುತಿಸಲ್ಪಟ್ಟಿದೆ. ದುಷ್ಟಶಕ್ತಿಗಳು ಇತ್ಯಾದಿಗಳಿಂದ ಬಳಲುತ್ತಿರುವ ಭಕ್ತರು ಕೇವಲ ಒಮ್ಮೆ ಇಲ್ಲಿ ಭೇಟಿ ನೀಡಿದರೆ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಈ ಎಲ್ಲ ದೇವಸ್ಥಾನಗಳಿಗೆ ಹಾಗೂ ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನೀವು ಕೂಡ ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಆಂಜನೇಯ, ಜೈ ಹನುಮಂತ ಎಂದು ಬರೆಯಿರಿ. ಇಂತಹದೇ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.